ಇಲ್ಲಿ ಸುರಿದಿರುವಂತಹ ಭಾರಿ ಮಳೆಗೆ ಅನೇಕ ಕಡೆ ಬೇರೆ ಬೇರೆ ಅನಾಹುತಗಳು ಆಗಿರುವಂತದ್ದು. ಇದೀಗ ನಾವು ಮುಂಡಾಜೆಯ ಸೋಮತಕ್ಕೆ ಬಂದಿರುವಂತದ್ದು. ಇಲ್ಲಿ ಏನಂತ ಹೇಳಿದ್ರೆ ಒಂದು ಅಪಾಯಕಾರಿಯ ಕರೆಗಂಟೆ ಬಾರಿಸ್ತಾ ಇದೆ. ಅದು ಏನಂತ ಹೇಳಿದ್ರೆ ಈ ಒಂದು ಟವರ್ ನ ಭಾಗ ಇದು ಎಕ್ಸಾಕ್ಟ್ ಆಗಿ ಸೋಮತಡ್ಕದ ಒಂದು ಸ್ಥಳ ಇದು. ಇಲ್ಲಿ ಏರ್ಟೆಲ್ ಮತ್ತೆ ಇಲ್ಲಿ ಹೇಳಿರೋ ಪ್ರಕಾರ ಬಂದ ಮಾಹಿತಿ ಪ್ರಕಾರ ಏರ್ಟೆಲ್ ಮತ್ತೆ ಜಿಯೋ ಟೈಅಪ್ ಆಗಿರುವಂತಹ ಒಂದು ಈ ಟವರ್, ಅದರ ಅಡಿಭಾಗ ಶೆಡ್ ಕಾಣಿಸ್ತಾ ಇದೆ. ಅಲ್ಲಿ ಜನರೇಟರ್ ಎಲ್ಲ ಕೂಡ ಇರುವಂತದ್ದು. ಅದರ ಕೆಳಭಾಗ ನೋಡಿ ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿ ಆ ಒಂದು ಅಡಿಭಾಗ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಆ ಮಣ್ಣಿನ ಸ್ಥಿರತೆ ಕಳ್ಕೊಂಡಿರುವಂತದ್ದು. ಇಲ್ಲಿ ನೋಡ್ಬೋದು, ಇದು ಮುಖ್ಯ ರಸ್ತೆ. ಇದು ಆ ಕಡೆ ಚಾರ್ಮಾಡಿ ಮುಂಡಾಜೆ ಹೋಗುವಂತಹ ಹೆದ್ದಾರಿ. ಇದು ದಿನಕ್ಕೆ ಸಾವಿರಾರು ವಾಹನಗಳು ಇಲ್ಲಿ ಓಡಾಡುತ್ತೆ. ಮುಖ್ಯವಾಗಿ ಇದು ಟರ್ನಿಂಗ್ ಬೇರೆ, ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದೆ. ಹಾಗಾಗಿ ಇಲ್ಲಿ ತುಂಬಾ ವೇಗವಾಗಿ ಏನು ವಾಹನಗಳು ಹೋಗೋದಿಲ್ಲ, ಬದಲಾಗಿ ಸ್ವಲ್ಪ ನಿಧಾನವಾಗಿ ಹೋಗುತ್ತೆ. ಹಾಗಿರ್ಬೇಕಾದ್ರೆ ಇಲ್ಲೇ ಒಂದು ಮೇಲ್ಭಾಗದಲ್ಲಿ ಟವರ್ ಇದೆ. ಅದು ಕೂಡ ಅಂದಾಜು ಒಂದು 120ಕ್ಕಿಂತ 140 ಅಡಿ ಎತ್ತರದ ಒಂದು ಟವರ್. ಇದು ಬಹಳ ದೊಡ್ಡದಾಗಿರುವಂತಹ ಟವರ್. ಅದರ ಕೆಳಭಾಗ ನೋಡ್ಬೋದು, ಅಲ್ಲೆಲ್ಲ ಕುಸಿದಿರುವಂತದ್ದು, ಅದರ ಸ್ಥಿರತೆಯನ್ನು ಕಳ್ಕೊಂಡಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಜಾಸ್ತಿಯಾಗಿ ಮಳೆ ಗಾಳಿ ಬಂದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಟವರ್ ಬೀಳುವಂತ ಸಾಧ್ಯತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತದ್ದು. ಇನ್ನೊಂದು ಡೇಂಜರ್ಸ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು, ಅದರ ಮುಂಭಾಗನೇ ಒಂದು ಟ್ರಾನ್ಸ್ಫಾರ್ಮರ್ ಕಂಬ ಇದೆ, ಹೈ ಟೆನ್ಷನ್ ವೈರ್ ಇರುವಂತದ್ದು. ಅದು ಒಂದು ವೇಳೆ ಆ ಟವರ್ ನೇರವಾಗಿ ಒಂದು ವೇಳೆ ಬಿದ್ರೆ ಅದು ನೇರವಾಗಿ ಬಂದು ಬೀಳುವಂತದ್ದು ಈ ಟವರ್ ಮೇಲೆ. ಹಾಗಾಗಿ ಅದರಿಂದ ಏನಾಗ್ಬಹುದು ಅದನ್ನ ಇಮ್ಯಾಜಿನ್ ನಮಗೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಒಂದು ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಅಂತ. ಇದ್ರ ಬಗ್ಗೆ ಮಾತಾಡ್ಸೋಣ ಬನ್ನಿ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂತಹ ಗಣೇಶ್ ಬಂಗೇರ ಇದ್ದಾರೆ. ಸರ್ ನಮಸ್ತೆ. ಒಂದು ವಿಷಯ ಗೊತ್ತಾಯ್ತು, ತುಂಬಾ ಡೇಂಜರಸ್ ಸ್ಪಾಟ್ ಆಗಿ ಈಗ ಈ ಒಂದು ಮುಂಡಾಜೆ ಸೋಮತಡ್ಕ ಟರ್ನ್ ಆಗ್ತಾ ಇದೆ. ಸೊ ಇದು ಎಷ್ಟು ವರ್ಷ ಆಯ್ತು ಈ ಒಂದು ಟವರ್ ಇಲ್ಲಿ ಕಟ್ಟಿ? ಹಾಗೆ ಒಂದು 12 ವರ್ಷ ಮೇಲೆ ಆಗಿದೆ. ನೀವೊಂದು ಸುದ್ದಿ ಮತ್ತೆ ಈ ಒಂದು ಪ್ರಚಾರ ಮಾಡ್ಲಿಕ್ಕೆ ಬಂದದ್ದು ನಮ್ಗೆ ಒಂದು ತುಂಬಾ ಅಗತ್ಯವಾದ ಒಂದು ವಿಚಾರವನ್ನು ನೀವು ಮನದಿಟ್ಟು ಮಾಡಲಿಕ್ಕೆ ಜನರಿಗೆ ಬಂದಿದ್ದೀವಿ. ಮತ್ತು ಇಲಾಖೆ ಮುಂಡಾಗಿಯಲ್ಲಿ ತುಂಬ ಮನೆಗಳಿದೆ, ಎಲ್ಲರ ಹತ್ರನೂ ಈಗ ಮೊಬೈಲ್ ಇದೆ. ಆದರೆ ಮಳೆ ಬಂದರೆ ಇಲ್ಲಿ ಸಿಗೋದಿಲ್ಲ, ನಮಗೆ ನೆಟ್ವರ್ಕ್ ಸಿಗಿಲ್ಲ. ಮೊನ್ನೆ ಒಂದು 2-3 ದಿನ ದೊಡ್ಡ ಸಮಸ್ಯೆ ಆಯಿತು. ಅವ್ರ ಹತ್ರ ಕೇಳಿದರೆ ಅದೇ ಜನರೇಟ್ರಿಗೆ ಡೀಸೆಲ್ ಹಾಕಲಿಕ್ಕೆ ಇಲ್ಲ ಸಮಸ್ಯೆ ಅಂತ ಹೇಳಿದ್ರು. ಮತ್ತು ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಹೇಳಿದ್ರು. ಮತ್ತು ಮಾನ್ಯ ಶಾಸಕರ ಹತ್ರ ನಾವೆಲ್ಲ ಹೋಗಿ ಮಾತಾಡಿ ಅವರು ಈ ರೋಡಿನವರಿಗೆ ಫೋನ್ ಮಾಡಿ ಮತ್ತು ಯಾರಿಗೆ ಇಂಜಿನಿಯರ್ಗೆ ಅವರಿಗೆಲ್ಲ ಫೋನ್ ಮಾಡಿ ದಾರಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಮತ್ತು ಈಗ ಸದ್ಯಕ್ಕೆ ಅವತ್ತೊಂದು ದಿನ ಹಾಕಿದ್ದಾರೆ. ಆದರೆ ಈಗಲೂ ಮಳೆ ಬಂದರೆ ಅದರ ರೇಂಜಿನ ಪವರ್ ಸ್ವಲ್ಪ ಕಡಿಮೆ ಆಗ್ತದೆ, ಕರೆಂಟ್ ಇಲ್ಲ ಅಂದರೆ. ಅದರಿಂದಾಗಿ ಮತ್ತೆ ಇಲ್ಲಿ ಈ ರೋಡ್ ಆಗುವಾಗ ಅದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ಈಗ ಕುಸಿದಿದೆ. ಆ ವಿಷಯವನ್ನು ಕೂಡ ಅವರಿಗೆ ತಿಳಿಸಿದ್ದೇವೆ. ಆದರೆ ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಈಗ ನೀವು ಬಂದು ಈ ಒಂದು ವರದಿಯನ್ನು ಮಾಡಿ ಯಾವುದು ಏರ್ಟೆಲ್ ಅದು ಜಿಯೋ ಅವರೊಟ್ಟಿಗೆ ಏರ್ಟೆಲ್ನವರೊಟ್ಟಿಗೆ ಟೈ ಆಫ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನೇ ಸಮಸ್ಯೆ ಬಂದರೂ ನಾವು ಏರ್ಟೆಲ್ನವರಿಗೆ ಹೇಳಿದರೆ ಅದು ನಮ್ಮ ಹತ್ರ ಇಲ್ಲ, ಅದು ಜಿಯೋ ಅವ್ರದ್ದು ಅಂತ ಹೇಳ್ತಾರೆ. ಯಾಕಂದರೆ ಅವರು ಅಲ್ಲಿಗೆ ಅವರ ಒಂದು ಇದನ್ನು ತಪ್ಪಿಸ್ತಾರೆ. ಆ ಜಿಯೋರನ್ನು ಹುಡುಕುವುದೇ ಮೊನ್ನೆ ಭಾರಿ ದೊಡ್ಡ ಸಮಸ್ಯೆ ಆಯಿತು. ಅದು ಮತ್ತೆ ಅವರು ಮತ್ತೆ ಸ್ಪಂದನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದು ಜಿಯೋದವರು ಸಿಕ್ಕಿದ ನಂತರ. ಆದರೂ ಸ್ವಲ್ಪ ಸಮಸ್ಯೆ ಅಂತೂ ದೊಡ್ಡದಾಗ್ತದೆ. ಒಂದು ವೇಳೆ ಇನ್ನೂ ಕೂಡ 2 ದಿನ ಜೋರು ಮಳೆ ಬಂದರೆ ಅದು ಬಿದ್ದರೆ ಇಲ್ಲಿ ಈ ಒಂದು ಅನಾಹುತ ಆಗ್ತದಾ ಇಲ್ಲೋ ಅದು ಗೊತ್ತಿಲ್ಲ. ಅಲ್ಲಿ ಮುಖ್ಯವಾಗಿ ಟ್ರಾನ್ಸ್ಫಾರ್ಮರ್ ಕಂಬ ಕೂಡ ಇದೆ, ಕರೆಂಟ್ ವೈರ್ ಕೂಡ ಇದೆ. ಬಿದ್ದರೆ ನೇರವಾಗಿ ಆ ಟ್ರಾನ್ಸ್ಫಾರ್ಮರ್ ಕಂಬ ಕೂಡ ಬೀಳುವಂತ ಸಾಧ್ಯತೆ ಇದೆ. ಆಗ ಟ್ರಾನ್ಸ್ಫರ್ ಕಂಬದ ಮೇಲೆ ಬಿದ್ದಾಗ ಅದೇ ಹೇಳಿದ್ನ, ಕರೆಂಟ್ ಇದ್ರೆ ಏನೆಲ್ಲ ಅನಾಹುತ ಆಗ್ತದೆ ಗೊತ್ತಿಲ್ಲ. ಆದರೆ ಇಲಾಖೆಯವರಿಗೆ ನಾವು ಮನದಟ್ಟು ಮಾಡಿದ್ದೇವೆ. ನೀವು ಕೂಡ ಬಂದು ನಿಮ್ಮ ವರದಿಯನ್ನು ಅವರು ನೋಡಿ ಆದಷ್ಟು ಬೇಗ TC ಚೇಂಜ್ ಮಾಡೋದು ಅಥವಾ ಟವರ್ ಚೇಂಜ್ ಮಾಡೋದು ಯಾವುದೋ ಒಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದಿತ್ತು. ಅಂತೂ ಇದರಿಂದಾಗಿ ಈ ಮಳೆ ಬಂದು ಟವರ್ ಬಿದ್ದು TCಯಿಂದ ಏನಾದರೂ ಅನಾಹುತ ಆದರೆ ನಮ್ಮ ಗ್ರಾಮಕ್ಕೆ ಅಂತೂ ಭಾರಿ ತೊಂದರೆ. ಈಗಾಗಲೇ ಈ ಕರೆಂಟ್ ಇಲ್ಲದೆ ಇದ್ದರೆ ಅದು ಚಾರ್ಜ್ ನೆಟ್ವರ್ಕ್ ಇರೋದಿಲ್ಲ, ಅದರಿಂದ ತುಂಬ ಜನ ನೊಂದುಕೊಂಡಿದ್ದಾರೆ. ರೇಂಜ್ ಇಲ್ಲದೆ, ಯಾಕಂದರೆ ಈಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ಊಟ ಆದರೂ ಬಿಟ್ಟರೆ ಮೊಬೈಲ್ ಇಲ್ಲ, ರೇಂಜ್ ಭಾರಿ ಕಷ್ಟ ಆಗಿದೆ. ಅದರಿಂದಾಗಿ ನಿಮ್ಮ ವರದಿಯಿಂದಾಗಿ ನಮಗೆ ಒಳ್ಳೆ ರೀತಿಯ ಒಂದು ಮುಂಡಾಜೆ ಎಲ್ಲ ಮೊಬೈಲ್ ಇಡುವವರಿಗೆ ಒಂದು ರೇಂಜಿನ ವ್ಯವಸ್ಥೆ ಆಗಲಿ ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ನಿಮ್ಮ ಈ ವರದಿಗೂ ನನ್ನ ಒಂದು ಅಭಿನಂದನೆ. ನಿಮ್ಗೆ ಎಷ್ಟು ಭಯ ಇದೆ ಅಂತ ಈ ಒಂದು ಇಲ್ಲಿ ಓಡಾಡ್ಲಿಕ್ಕೇನೆ ತುಂಬಾ ಭಯ ಆಗ್ತದೆ. ಯಾಕಂದ್ರೆ ಯಾವ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ಈ ಸೈಡ್ ಫುಲ್ ಜರ್ದಿದೆ, ಬಿದ್ರೆ ಈ ಸೈಡ್ ಬಿಡ್ತದೆ. ಹೌದು, ಒಂದು ಬೀಳುವಾಗ ಇನ್ನೊಂದು ಬಿದ್ರೆ ಈ ಕಡೆ ಟವರ್ ಇದೆ, ಮಧ್ಯದಲ್ಲಿ ಗಾಡಿಗಳು ಹೋಗ್ತಾ ಇದ್ರೆ, ಅದು ಬಸ್ ಏನಾದ್ರು ತುಂಬಾ ಜನ ತುಂಬಿಕೊಂಡು ಹೋಗ್ತಾ ಇದ್ರೆ ಆಗ ಅನಾಹುತನೆಲ್ಲ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಗ್ತಾ ಇದೆ, ಗುಡ್ಡವನ್ನ ಅಗೆದು ಈ ಒಂದು ರಸ್ತೆಯನ್ನು ಮಾಡಿರುವಂತದ್ದು. ನಾನು ಆಗ್ಲೇ ಹೇಳ್ದೆ, ತುಂಬಾ ಅಪಾಯಕಾರಿ ಸ್ಥಿತಿಯಲ್ಲಿ ಈ ಒಂದು ಟವರ್ ನ ಜಾಗ ಇದೆ. ತುಂಬಾ
ಸ್ಮೂತ್ ಆಗಿರುವಂತಹ ಮಣ್ಣು ನಿಮಗೆ ಅಲ್ಲಿ ಗೋಚರ ಆಗ್ತಾ ಇರುವಂತದ್ದು. ಸ್ವಲ್ಪ ಏನಾದ್ರೂ ಜೋರಾಗಿ ಗಾಳಿ ಮಳೆ ಬಂದಾಗ ಅದು ಕುಸಿಯುವಂತ ಸಂದರ್ಭ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೊತೆಗೆ ಅಪಾಯಕಾರಿಗಿರುವಂತಹ ಟ್ರಾನ್ಸ್ಫಾರ್ಮರ್ ಕಂಬ ಕೂಡ ಇದೆ. ಇನ್ನು ಈಗಲೇ ಗಣೇಶ್ ಬಂಗೇರ ಮಾತಾಡಿದ್ರು ನೆಟ್ವರ್ಕ್ ಸಮಸ್ಯೆ ಕೂಡ ಇದೆ ಇಲ್ಲಿ ಅಂತ. ಅದೆಷ್ಟೋ ಬಾರಿ ದೂರು ಕೊಟ್ಟರು ಕೂಡ ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಕೇಳಿದಾಗ ಜನರೇಟರ್ಗೆ ಡೀಸೆಲ್ ಇಲ್ಲ ಅಂತ ಕಾರಣ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಟವರ್ ಇದ್ದಾಗ ನೆಟ್ವರ್ಕ್ ಬೇಕೇ ಬೇಕು. ಈಗ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಹೋಗುವಂತವ್ರು ಇರುವಂತದ್ದು, ಪ್ರತಿಯೊಬ್ಬರು ಕೂಡ ನೆಟ್ವರ್ಕ್ ಬೇಕೇ ಬೇಕು. ಒಂದು ನೆಟ್ವರ್ಕ್ ಇಲ್ಲ, ಇನ್ನೊಂದು ಇಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ಟವರ್ ಇರುವಂತದ್ದು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಯವರು ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇದಕ್ಕೆ ಏನಾದ್ರೂ ಒಂದು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನಮ್ದು ಕೂಡ ವಿನಂತಿ. ನಿಶಾಂತ್ ಬಂಗೇರ್ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಮುಂಡಾಜೆ, ಬೆಳ್ತಂಗಡಿ.